ಖಂಡಿತ. ಈಗ ಬಿಜೆಪಿ ಹಿಂದೆ ಹೋದಂತಹ ಹಲವು ಹಿಂದುತ್ವದ ನಾಯಕರು, ಪ್ರಮೋದ್ ಮುತಾಲಿಕ್ ಇಂದ ಹಿಡಿದು ಅರುಣ್ ಕುಮಾರ್ ಪುತ್ತಿಲ್ ಆಗಿರ್ಬೋದು, ಮಹೇಂದ್ರನಾಥ್ ಅಥವಾ ಮಹೇಶ್ ಶೆಟ್ಟಿ ತಿಮ್ಮರೆಡ್ಡಿ, ಪ್ರತಿಯೊಬ್ಬರನ್ನು ಕೂಡ ಬಿಜೆಪಿ ಹಾಗಾದ್ರೆ ಕೇವಲ ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ತಾ, ಇನ್ಕ್ಲೂಡಿಂಗ್ ಸತ್ಯಜಿತ್ ಆಲ್ಸೋ. ಸಮಾಜ ಇವತ್ತು ಹೇಳ್ತಾ ಇದೆ, ಸತ್ಯದನ್ನು ಹೇಳಬೇಕಾಗಿಲ್ಲ. ಸಮಾಜ ಅದನ್ನು ಹೇಳ್ತಾ ಇದೆ. ಅದಕ್ಕೆ ಉತ್ತರವನ್ನು ಒಂದಷ್ಟು ಕೊಡ್ಲಿಕ್ಕೆ ಶುರು ಮಾಡಿದೆ ಸಮಾಜ. ನಮ್ಮ ಭಾವನೆಗಳ ಜೊತೆ ಚೆಲ್ಲಾಟ ಆಡಬೇಡಿ, ನಮ್ಮನ್ನು ದುರುಪಯೋಗ ಮಾಡಬೇಡಿ ಹೇಳಿಕೊಂಡು ಸಮಾಜ ಹೇಳಲಿಕ್ಕೆ ಶುರುವಾಗಿದೆ. ಇಷ್ಟು ವರ್ಷ ಸತ್ಯ ಒಬ್ಬ ಸ್ವರವನ್ನು ಎತ್ತಾ ಇದ್ದೆ, ಈಗ ಅನೇಕ ಜನ ಸ್ವರ ಎತ್ತಲಿಕ್ಕೆ ಶುರು ಮಾಡಿದ್ದಾರೆ. ಅದೇ ಕಾರಣಕ್ಕೋಸ್ಕರ ಬಿಜೆಪಿ ವಿರುದ್ಧ ಪ್ರಮೋದ್ ಮುತಾಲಿಕ್ ಅವರು ಪಕ್ಷೇತರಾಗಿ ನಿಲ್ತಾರೆ, ಅರುಣ್ ಕುಮಾರ್ ಪುತ್ತಿಲ್ ಅವರು ಪಕ್ಷೇತರಾಗಿ ನಿಲ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ಸುರತ್ಕಲ್ನಿಂದ ಸತ್ಯಜಿತ್ ಸುರತ್ಕಲ್ ಅವರು ನಿಲ್ತೀರಾ? ಇಲ್ಲಿ ತನಕ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನಾನು ಈ ಕ್ಷಣದಲ್ಲಿ ಕೂಡ ನಾವು ಯೋಚನೆ ಮಾಡಿದ, ಈ ಕ್ಷಣದಿಂದ ಏನಾದ್ರೂ ಯೋಚನೆ ಮಾಡುವಂತ ಸಾಧ್ಯತೆಗಳಿದೆಯಾ? ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಮಯ ಸಂದರ್ಭಗಳು ಬಂದಾಗ ಹೇಳಲಿಕ್ಕೆ ಸಾಧ್ಯ. ಅದು ಇಲ್ಲಿ ಹೊತ್ತಿನ ತನಕ ನಾನು ಯೋಚನೆ ಮಾಡಿದವನಲ್ಲ ಪಕ್ಷೇತರಾಗಿ ನಿಲ್ಲೋ ಬಗ್ಗೆ. ಯಾಕಂತ ಹೇಳಿದ್ರೆ ಪಕ್ಷೇತರವಾಗಿ ನಿಂತಹ ಅರುಣ್ ಕುಮಾರ್ ಪುತ್ತಿಲ್ ಅವರು ಒಂದು ದೊಡ್ಡ ಅಲೆಯನ್ನು ಕ್ರಿಯೇಟ್ ಮಾಡ್ತಾರೆ ಕಾರ್ಯಕರ್ತರ ಬೆಂಬಲದಿಂದ. ಅದೇ ರೀತಿ ಸುರತ್ಕಲ್ಲಲ್ಲಿ ಸತ್ಯಜಿತ್ ಅವರ ಕಾರ್ಯಕರ್ತರ ಒಂದು ಗುಂಪು ಕೂಡ ಇದೆ. ಅವರ ಪುತ್ತೂರಿನ ವ್ಯವಸ್ಥೆಗೂ ಸುರತ್ಕಲ್ನ ವ್ಯವಸ್ಥೆಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಒಂದು, ಹಿಂದುತ್ವದ ಇದರಲ್ಲಿ ಅನೇಕ ಹತ್ಯೆಗಳು ನಡೆದಂತ ಕ್ಷೇತ್ರ ಸುರತ್ಕಲ್, ಮಂಗಳೂರು ಉತ್ತರ. ಪುತ್ತೂರಲ್ಲಿ ಇತ್ತೀಚೆಗೆ ಆಗಿರಬಹುದು ಒಂದು ನೆಟ್ಟಾರ ಇತ್ತೀಚೆಗೆ ಆಗಿರಬಹುದು. 92ರಿಂದ ಹೋರಾಟವನ್ನು ನಡೆಸಿಕೊಂಡು, ಅಯೋಧ್ಯದ ಹೋರಾಟ ಇರಬಹುದು, 98ರ ಸುರತ್ಕಲ್ನ ದೊಡ್ಡ ಗಲಭೆ ಇರಬಹುದು, 2004ರಲ್ಲಿ ಮಂಗಳೂರಲ್ಲಿ ಆದಂತಹ ಸುರತ್ಕಲ್ನ ಆದಂತಹ ಘಟನೆಗಳಿರ್ಬೋದು, ಟಾರ್ಗೆಟೆಡ್ ಮರ್ಡರ್ಗಳಿರ್ಬೋದು, ಎಲ್ಲವೂ ಬಹುತೇಕ ಅನೇಕ ಘಟನೆಗಳು ನಡೆದಂತಹ ಕ್ಷೇತ್ರ ಮಂಗಳೂರು ಉತ್ತರ. ಸತ್ಯಜಿತ್ ಸುರತ್ಕಲ್ನಂತವರು ಹಿಂದುತ್ವಕ್ಕೆ ಹೋರಾಟ ಮಾಡಿದವರು ಪಕ್ಷೇತರಾಗಿ ನಿಂತುಕೊಂಡು ಅವತ್ತಿಂದ ಇವತ್ತು ವಿಜಯಕುಮಾರ್ ಶೆಟ್ಟಿಯ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಮುಸಲ್ಮಾನ ವ್ಯಕ್ತಿ. ಒಳ್ಳೆಯವನು ಕೆಟ್ಟನು, ಇದ್ರ ಬಗ್ಗೆ ನನ್ನ ಚರ್ಚೆ ಇಲ್ಲ. ಹಿಂದುತ್ವ ಅಂತ ಹೇಳಿ ಬರ್ತಾ ಇರುವಾಗ ಹಿಂದುತ್ವದ ವಿಚಾರ ಬರೋ ಹೇಳುವಂಥದ್ದು ಜನ್ಮತಃ ಒಬ್ಬ ಮುಸಲ್ಮಾನ ಸಮಾಜಕ್ಕೆ ಸೇರಿದಂತಹ ವ್ಯಕ್ತಿ. ಸತ್ಯಜಿತ್ ಪಕ್ಷೇತರಾಗಿ ನಿಂತುಕೊಂಡು ಕಾಂಗ್ರೆಸ್ ಪಕ್ಷ, ಅದರಲ್ಲೂ ಒಬ್ಬ ಮುಸಲ್ಮಾನ ಸಮಾಜದಿಂದ ಬಂದಂಥ ವ್ಯಕ್ತಿ ಶಾಸಕನ ಮಾಡಲಿಕ್ಕೆ ಸತ್ಯಜಿತ್ ಸುರತ್ಕಲ್ ಕಾರಣಕರ್ತ ಆದ ಅಂತ ಹೇಳಿಕೊಂಡು ಒಂದು ಹಣೆಪಟ್ಟಿ ಸತ್ಯನಿಗೆ ಬೇಡ ಅನ್ನೋ ಕಾರಣಕ್ಕೋಸ್ಕರ ಪಕ್ಷೇತರ ಬಗ್ಗೆ ಯೋಚನೆ ಮಾಡಿಲ್ಲ ನಾನು. ಆ ಒಂದೇ ಕಾರಣಕ್ಕೋಸ್ಕರ ನಾನು ಮತ್ತೆ ಇಷ್ಟು ದೊಡ್ಡ ಹೋರಾಟ ಕಂಡ ಕ್ಷೇತ್ರ ಅದಕ್ಕೆ ಅವಕಾಶ ಆಗಬಾರದು ನನ್ನ ನೆಲೆಯಲ್ಲಿ ಇವತ್ತಿನ ತನಕ ನಾನು ಪಕ್ಷೇತರಾಗಿ ಯೋಚನೆ ಮಾಡಿದವನು.